ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮೊತ್ತದ ಹೆಜಮಾಡಿ ಬಿರ್ವೇರ್ ಬ್ರದರ್ಸ್ ಆಶ್ರಯದಲ್ಲಿ ಬಿಲ್ಲವ ಸಮಾಜ ಬಾಂಧವರಿಗಾಗಿ ರಾಜ್ಯಮಟ್ಟದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1 ಹೆಜಮಾಡಿಯ ರಾಜೀವ್ ಗಾಂಧಿ ಕ್ರೀಡಾಂಗಣದ ಬಸ್ತಿಪಡ್ಪು ಮೈದಾನದಲ್ಲಿ ಫೆಬ್ರವರಿ 26 ಹಾಗೂ 27ರಂದು ಅದ್ದೂರಿಯಾಗಿ ನಡೆಯಲಿದೆ। ಈ ಕ್ರಿಕೆಟ್ ಪಂದ್ಯಾವಳಿಯ ಪೂರ್ವಭಾವಿಯಾಗಿ ಕ್ರಿಕೆಟ್ ಆಟಗಾರರ ಆಯ್ಕೆ ಪ್ರಕ್ರಿಯೆ ಪಡುಬಿದ್ರಿ ಖಾಸಗಿ ಸಭಾಂಗಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯಿತು। ಈ ಸಂದರ್ಭ ಮಾತನಾಡಿದ ರಾಜ್ಯ ಕಂಡ ಉತ್ತಮ ಕ್ರಿಕೆಟ್ ವೀಕ್ಷಕ ವಿವರಣೆಗಾರ ಶಿವರಾಮ್ ಐತಾಳ್ ಕೋಟ ಅವರು ಬಿಲ್ಲವ ಯುವಕರಿಗಾಗಿ ಹೆಜಮಾಡಿ ಬಿಲ್ಲವ ಬ್ರದರ್ಸ್ ಆಯೋಜಿಸಿದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಒಟ್ಟು 8 ತಂಡಗಳು ಕಣದಲ್ಲಿದ್ದು ಐಪಿಎಲ್ ಮಾದರಿಯಲ್ಲಿ ನಡೆಯಲಿರುವ ಈ ಪಂದ್ಯಾಕೂಟಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರಿಕೆಟ್ ಆಟಗಾರರನ್ನ ಬೆಟ್ಟಿಂಗ್ ಮೂಲಕ ಆಯ್ಕೆ ಮಾಡಲಾಗುತ್ತಿದೆ। ಈ ಕೂಟವನ್ನ ಜಯಿಸಿದ ಪ್ರಥಮ ತಂಡಕ್ಕೆ 2 ಲಕ್ಷ ನಗದು ಹಾಗೂ ಬಿರ್ವೇರ್ ಟ್ರೋಫಿ 2022 ಹಾಗೂ ದ್ವಿತೀಯ ತಂಡಕ್ಕೆ 1 ಲಕ್ಷ ನಗದು ಹಾಗೂ ರನ್ನರ್ ಟ್ರೋಫಿ ನೀಡಲಾಗುವುದೆಂದು ಹೇಳಿದರು। ಬ್ರದರ್ಸ್ ಹೆಜಮಾಡಿ ಅವರ ಆಶ್ರಯದಲ್ಲಿ ಬಿರ್ವೇರ್ ಟ್ರೋಫಿ 2022 ಎನ್ನುವಂಥ ಒಂದು ಪಂದ್ಯಾಟವಾಗುತ್ತದೆ। ಇದು ಬಿಲ್ಲವ ಸಮಾಜದ ಕ್ರೀಡಾಪಟುಗಳಿಗೋಸ್ಕರ ಮೊದಲ ಬಾರಿಗೆ ಈ ಒಂದು ಜಿಲ್ಲೆಯಲ್ಲಿ ಆಗ್ತಾ ಇದೆ। ಒಂದು ರಾಜ್ಯ ಮಟ್ಟದ ಪಂದ್ಯಾಟ 8 ತಂಡಗಳಲ್ಲಿ ಭಾಗವಹಿಸ್ತಾ ಇದೆ। ಮೂಲ್ಕಿ ಫ್ರೆಂಡ್ಸ್ ಬ್ರಹ್ಮಾವರ, ಬಿರುವರ್ ಪರಿಪು, SS ಇಲೆವೆನ್ ಬೆಳಗಾಂ, ಬಿರುವರ್ ವಾರಿಯರ್ಸ್ ಪಡುಬಿದ್ರೆ ಹಾಗೂ ಬಿರುವರ್ ಕುಡ್ಲ ಬ್ಲ್ಯಾಕ್ ಪ್ಯಾಂಥರ್ಸ್ ಕುಡ್ಲ, ಬಡಗೈತ್ಲು ಬಿರುವರ್ ಮೂಲ್ಕಿ ಹಾಗೂ ಶಿವಶಕ್ತಿ ಬಿರುವರ್ ಹೆಜಮಾಡಿ ಎನ್ನುವಂಥ 8 ತಂಡಗಳು ಭಾಗವಹಿಸ್ತಾ ಇದೆ। ಇದು ಫೆಬ್ರವರಿ ಅಂತಿಮ ವಾರ ಶನಿವಾರ ಆದಿತ್ಯವಾರ 27-28ರಂದು ನಡೀತದೆ। ಮೊದಲ ಬಹುಮಾನ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ ನಡೀತಾ ಇದೆ। ಈ ಪಂದ್ಯಾಟ IPL ಮಾದರಿಯಲ್ಲಿ ಲೀಗ್ ಕಮ್ ನಾಕೌಟ್ ಆಗಿ ನಡೀತಾ ಇದೆ। ಒಟ್ಟು 8 ತಂಡಗಳ ಈ ಒಂದು ಪಂದ್ಯಕೂಟಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ। ಬಿರ್ವೇರ್ ಬ್ರದರ್ಸ್ ಹೆಜಮಾಡಿಯ ಪರವಾಗಿ ಅಧ್ಯಕ್ಷರು ರಿತೇಶ್ ಕುಮಾರ್, ಅದೇ ರೀತಿ ಕ್ರೀಡಾ ಸಂಘಟಕರು ಕೀರ್ತನ್ ಪೂಜಾರಿ, ಕಾರ್ತಿಕ್ ಪೂಜಾರಿ ಹಾಗೂ ಮನೋಜ್ ಪೂಜಾರಿ। ಈ ಸಂದರ್ಭದಲ್ಲಿ ಬಿರ್ವೇರ್ ಬ್ರದರ್ಸ್ ಹೆಜಮಾಡಿ ಸಂಸ್ಥೆಯ ಅಧ್ಯಕ್ಷರು ಸಹಿತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು।